ಸಹೃದಯ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಮಾನ್ಯ DVG ಅವರ ಮಂಕುತಿಮ್ಮನ ಕಗ್ಗದ ಸರಳ ತಾತ್ಪರ್ಯದೊಂದಿಗೆ ನಾನು ಕರುಣಾಕರ ಬಳಕೂರು. ಇಂದಿನ ಕಗ್ಗ ಹಣ್ಣೇನು ಕಾಯೇನು ಹೊಟ್ಟೆ ತುಂಬಿರುವಂಗೆ, ಹಣ್ಣೇನು ಕಾಯೇನು ಹೊಟ್ಟೆ ತುಂಬಿರುವಂಗೆ, ಪುಣ್ಯವೇಂ ಪಾಪವೇಂ ಪೂರ್ಣ ದರ್ಶನಿಗೆ, ಪುಣ್ಯವೇಂ ಪಾಪವೇಂ ಪೂರ್ಣ ದರ್ಶನಿಗೆ, ಉನ್ನತದ ಶಿಖರದಿಂ ತಿಟ್ಟೇನು ಕುಳಿಯೇನು, ಉನ್ನತದ ಶಿಖರದಿಂ ತಿಟ್ಟೇನು ಕುಳಿಯೇನು, ಪೂರ್ಣತೆಗೆ ಸೊಟ್ಟೇನು, ಪೂರ್ಣತೆಗೆ ಸೊಟ್ಟೇನು ಮಂಕುತಿಮ್ಮ. ಬಂಧುಗಳೇ, ಈ ಕಗ್ಗದಲ್ಲಿ DVG ಅವರು ಬಹಳ ಒಂದು ವಸ್ತುವಿನ ಪರಿಪೂರ್ಣತೆಯನ್ನು ಹೊಂದಿದಾಗ ಅದರಲ್ಲಿ ಸೊಟ್ಟು ಇರಲು ಸಾಧ್ಯವಿಲ್ಲ ಎಂಬ ಒಂದು ವಿಚಾರವನ್ನು ನಿಮ್ಮೆಲ್ಲರಿಗೂ ಕೂಡ ವಿಶಿಷ್ಟವಾಗಿ ಈ ಕಗ್ಗದಲ್ಲಿ ಮೂಡಿಸುವುದನ್ನು ನಾವು ಕಾಣ್ಬೋದು. ಪರಿಪೂರ್ಣತೆ ಇರುವಲ್ಲಿ ಅಪೂರ್ಣತೆ, ಅಪೂರ್ಣತೆ ಇರುವಲ್ಲಿ ಪರಿಪೂರ್ಣತೆಯನ್ನು ಹುಡುಕಲು ಸಾಧ್ಯವಿಲ್ಲ. ಖಂಡಿತ ಹೌದು. ಹಾಗಾಗಿಯೇ ಸಂಪೂರ್ಣ ತೃಪ್ತಿಯನ್ನು ಹೊಂದಿದವನಲ್ಲಿ ಅತೃಪ್ತಿಯನ್ನು ಕಾಣಲು ಸಾಧ್ಯವಿಲ್ಲ. ನಾವೆಲ್ಲರೂ ಹೆಚ್ಚಿನ ಮಂದಿ ಅತೃಪ್ತಿ ಜೀವಿಗಳೇ. ತೃಪ್ತಿಯನ್ನು ನಮಗಿಲ್ಲ, ಎಷ್ಟಿದ್ದರೂ ಬೇಕು ನಮಗೆ, ಅಲ್ವೇ? ಪ್ರಪಂಚದಲ್ಲಿರುವ ಭೋಗ ವಸ್ತುಗಳ ಆಸೆಗಳನ್ನು ಗೆದ್ದವರಿಗೆ ಯಾವುದು ಮುಖ್ಯವಲ್ಲ, ಅವರಿಗೆ ಪರಿಪೂರ್ಣತೆಯೇ ಮುಖ್ಯ ಆಗಿರ್ತದೆ. ಹಾಗಾಗಿ ಪರತತ್ವದ ಪ್ರೇರಣೆಯ ಮೂಲಕ ಅವರು ಕಾಯಕ ಯೋಗಿಯಾಗಿದ್ದನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು. ಆದ್ದರಿಂದಲೇ ಅವರು ಪಾಪ ಪುಣ್ಯಗಳ ಬಗ್ಗೆ ಯೋಚಿಸುವ, ಚಿಂತಿಸುವ ಬಗ್ಗೆ ಗಮನವನ್ನು ಹರಿಸುವುದಿಲ್ಲ. ನಾವೆಲ್ಲರೂ ಅತೃಪ್ತ ಜೀವಿಗಳು, ಅಲ್ವೇ? ಹಾಗಾಗಿ ಪಾಪ ಪುಣ್ಯಗಳ ಬಗ್ಗೆ ಆಗಾಗ ಆಲೋಚನೆ ಮಾಡ್ತಾ ಇರ್ತೀವಿ. ಯಾವುದೇ ಕೆಲಸವನ್ನು ಮಾಡಿದರೂ ಅಲ್ಲಿ ಎಷ್ಟು ಪಾಪವಿದೆ, ಎಷ್ಟು ಪುಣ್ಯವಿದೆ ಲೆಕ್ಕಾಚಾರವನ್ನು ಹಾಕ್ತೇವೆ. ನಮ್ಮ ಜಗತ್ತಿನ ಯಾವುದೇ ಜೀವಿಗಳಲ್ಲಿ, ಅದರಲ್ಲಿ ಕೂಡ ವಿಶೇಷವಾಗಿ ಮನುಷ್ಯನು ಹಸಿದು ಇರುವಾಗ ಆಹಾರದ ಚಿಂತೆಯು ಇರುತ್ತದೆಯೇ ಹೊರತು ಅದು ಹೊಟ್ಟೆ ತುಂಬಿದವನಿಗೆ ಅಲ್ಲ, ಅಂದರೆ ಉಂಡವನಿಗೆ ಅಲ್ಲ. ಹೊಟ್ಟೆ ತುಂಬಿರುವವನಿಗೆ ಬಗೆ ಬಗೆಯ ಭಕ್ಷ್ಯ ಭೋಜನವನ್ನು, ಪರಮಾನ್ನವನ್ನು ಇಟ್ಟರೂ ಅದು ಪ್ರಯೋಜನಕ್ಕೆ ಬಾರದು. ಇದರಿಂದ ಅವನ ಮನಸ್ಸಿನ ಮೇಲೆ ಯಾವುದೇ ರೀತಿಯ ಪರಿಣಾಮ ಅಥವಾ ಬದಲಾವಣೆ ಆಗಲಿ ಸಾಧ್ಯ ಇಲ್ಲ. ಯಾಕೆಂದರೆ ಈಗಾಗಲೇ ಅವನು ಹೊಟ್ಟೆ ತುಂಬಿದೆ, ಹಸಿವು ತುಂಬಿದೆ, ಸಕಾಲಿಕದಲ್ಲಿಟ್ಟರೂ ಅದು ಅಪ್ರಸ್ತುತವಾಗ್ತದೆ. ಜಗತ್ತಿನಲ್ಲಿ ಯಾರು ಪರಿಪೂರ್ಣತೆಯ ದರ್ಶನವನ್ನು ಗೈದಿರುತ್ತಾರೋ ಅವರಿಗೆ ಪುಣ್ಯ ಪಾಪಗಳ ಬಗ್ಗೆ ಚಿಂತೆ ಇಲ್ಲ. ಬಂಧುಗಳೇ, ಅವುಗಳನ್ನು ದಾಟಿ ಇನ್ನೊಂದು ಹಂತವನ್ನು ದಾಟುತ್ತಾರೆ ಅವರು. ಮುಖ್ಯವಾಗಿ ಪರಮಾತ್ಮನ ಸಾಕ್ಷಾತ್ಕಾರ ಅನುಭವಿಗೆ ಅನುಭವ ಆದಾಗ ಪಾಪ ಪುಣ್ಯಗಳ ಗಣನೆಗೆ ಅದು ನಿಲುಕಲಾರದು. ಲೋಕ ಕಲ್ಯಾಣಕ್ಕಾಗಿಯೇ ತಮ್ಮ ಬದುಕನ್ನು ಮುಡಿಪಾಗಿಟ್ಟಿದ್ದನ್ನು ನಾವು ಹಿಂದಿನ ಅದೆಷ್ಟೋ ಪ್ರಕರಣಗಳಲ್ಲಿ ನಾವು ಕಂಡಿದ್ದೇವೆ. ಎತ್ತರವಾದ ಶಿಖರವನ್ನು ಏರಿದ ಮೇಲೆ ಹಳ್ಳ ತಿಟ್ಟಗಳು ಸಮಾನಾಂತರವಾಗಿ ಕಾಣಿಸ್ತದಂತೆ. ಯಾಕಂದರೆ ಎತ್ತರದಿಂದ ನೋಡಿದಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳು ಗೋಚರವಾಗಿ ಸಮಾನಾಂತರವಾಗಿ ಕಾಣಿಸ್ತದೆ. ಪರಿಪೂರ್ಣತೆಯಲ್ಲಿ ಇರುವವರು ಅಲ್ಪತೆಯನ್ನು ನೋಡಲಾರರು, ಹುಡುಕಲಾರರು. ಅಂಕುಡೊಂಕುಗಳು ಅವರಿಗೆ ಅಮುಖ್ಯವಾಗ್ತದೆ. ಯಾವುದೇ ವಸ್ತುವನ್ನು ತಗೊಳ್ಳಿ ನೀವು, ಅಲ್ಲಿ ಪರಿಪೂರ್ಣತೆ ಇದ್ದಾಗ ಅಪರಿಪೂರ್ಣತೆಯನ್ನು ನೀವು ಹುಡುಕ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿಯೇ ಪರತತ್ವವು ಅಂತರಂಗದಲ್ಲಿ ತುಂಬಿ ತುಳುಕುವಾಗ, ಅರಿವಿನ ಉತ್ತುಂಗ ಶಿಖರದಲ್ಲಿರುವಾಗ ಜಗತ್ತಿನಲ್ಲಿರುವ ಎಲ್ಲ ವಿಚಾರಗಳನ್ನು ಪ್ರೀತಿಯಿಂದ, ಹತ್ತಿರದಿಂದ ನಾವೆಲ್ಲರೂ ಕಾಣಬೇಕು, ಅಥವಾ ಅವರು ಕೂಡ ಕಾಣ್ತಾರೆ. ಅವರು ಅದರಲ್ಲಿ ಪರಿಪೂರ್ಣತೆಯನ್ನು ಹೊಂದಿರುವವರು. ಅದು ಪೂರ್ಣತೆಯ ಭಾಗವಾಗಿ ಇರ್ತದೆ. ಮುಖ್ಯವಾಗಿ ನಾವು ನಮ್ಮನ್ನು ಅರ್ಥೈಸಿಕೊಳ್ಳೋಣ, ನಮ್ಮನ್ನು ನಾವು ಆತ್ಮಾವಲೋಕನವನ್ನು ಮಾಡಿಕೊಳ್ಳೋಣ. ಆ ಮೂಲಕವೇ ದೇಹ, ಮನಸ್ಸು ಮತ್ತು ಬುದ್ಧಿಯನ್ನು ಗುರುತಿಸಿಕೊಳ್ಳೋಣ. ಇಡೀ ವಿಶ್ವವೇ ವೈವಿಧ್ಯಪೂರ್ಣವಾಗಿ ಕಾಣಿಸ್ತದೆ. ಆ ಪರತತ್ವದ ಲೀಲಾವಳಿಗಳು ಅನಾವರಣಗೊಳ್ಳುತ್ತದೆ. ಇನ್ಯಾಕೆ ತಡ? ಬನ್ನಿ ಜೊತೆಗೂಡಿ ಮುನ್ನಡೆಯೋಣ. ಇನ್ನೊಂದು ಕಗ್ಗದೊಂದಿಗೆ ನಾಳೆ ಭೇಟಿಯಾಗ್ತೇನೆ. ಅಲ್ಲಿ ತನಕ ನಮಸ್ಕಾರ, ಶುಭ ದಿನ.